ಎಸ್ಸಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಕೆಎಎಂಸಿ ಪಾಲಿಕ್ಲಿನಿಕ್ ಅಲೋಪತಿ ಚಿಕಿತ್ಸಾ ಘಟಕದ ಉದ್ಘಾಟನಾ ಕಾರ್ಯಕ್ರಮವು ಮಂಗಳೂರಿನ ಅಶೋಕನಗರದ ಕೆಇಸಿಟಿ ಟವರ್ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಹಿರಿಯರಾದ ಕೆ ಸಂಜೀವರಾಮ ಪೂಜಾರಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸ್ತ್ರೀರೋಗ ತಜ್ಞರಾದಂತಹ ಡಾ ಇಂದುಮತಿ ಮಲ್ಯ ಎಂಬಿಬಿಎಸ್ ಎಂಡಿ ಅವರು ಮಂಗಳೂರು ನಗರದ ಜನರಿಗೆ ಎಸ್ಸಿಎಸ್ ಗ್ರೂಪ್ ನೀಡಿದ ಸೇವೆ ಅಮೋಘವಾದುದು. ಈ ಸಂಸ್ಥೆಯು ರಾಜ್ಯ ಮಾತ್ರವಲ್ಲದೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆಯಾಗಿ ನಿಂತಿದ್ದು, ಇದೀಗ ಅಲೋಪತಿ ಚಿಕಿತ್ಸೆಯ ಘಟಕ ಸ್ಥಾಪಿಸುವ ಮೂಲಕ ಮತ್ತಷ್ಟು ತಮ್ಮನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ ಅಂತ ಹೇಳಿದರು. ಪೂರ್ಣ ಪ್ರಮಾಣದಲ್ಲಿ ಜನತೆ ಪಡೆಯಲೆಂದು ನಾನು ಹಾರೈಸುತ್ತೇನೆ. ಈ ನಿಟ್ಟಿನಲ್ಲಿ ಶ್ರಮಿಸಿದ ಎಸ್ಸಿಎಸ್ ಆಡಳಿತ ವರ್ಗಕ್ಕೆ, ಕೆಎಎಂಸಿ ಬಳಗ ಮತ್ತು ಸಿಬ್ಬಂದಿಯವರಿಗೆ, ಎಲ್ಲ ತಜ್ಞರು ಮತ್ತು ಪರಿಣಿತರಿಗೂ ನನ್ನ ಶುಭಾಶಯಗಳು. ನಿಮ್ಮ ಕಾರ್ಯದಲ್ಲಿ ವಿಜಯವಾಗಲೆಂದು ನನ್ನ ಶುಭ ಹಾರೈಕೆಗಳು. ಅನಂತರ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ಮಸೂದ್ ಅವರು ಮಾತನಾಡಿ, ಎಸ್ಸಿಎಸ್ ಗ್ರೂಪ್ನಿಂದ ಮತ್ತೊಂದು ಚಿಕಿತ್ಸಾ ಘಟಕ ಉದ್ಘಾಟನೆಗೊಂಡಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನರಿಗೆ ಈ ಘಟಕ ಸೇವೆಯನ್ನ ನೀಡಲಿ ಅಂತ ಹೇಳಿದರು. ಇವತ್ತು ಈ ಗ್ರೂಪ್ ಆಯುರ್ವೇದ ಮೆಡಿಕಲ್ ಕಾಲೇಜ್, ಅದರಲ್ಲಿ ಅಲೋಪತಿಕ್ ಮೆಡಿಕಲ್ ಕಾಲೇಜ್ ಎಲ್ಲ ಮಾಡಿ ಇವತ್ತು ಪಾಪದವರಿಗೆ, ಬಡವರಿಗೆ ತಾವೆಲ್ಲ ಕೊಡ್ತಾ ಈ ಎಜುಕೇಷನ್ನ ನೋಡುವಾಗ ದೇವರು ಮುಂದಿನ ಪ್ರತಿಯೊಂದು ಕೆಲಸದಲ್ಲಿ ತಮಗೆಲ್ಲರೂ ಒಳ್ಳೆಯದಾಗಲಿ ಹಾಗೂ ಇಲ್ಲಿ ಕಲಿಯುವ ಎಲ್ಲ ಸ್ಟೂಡೆಂಟ್ಗಳಿಗೂ ಅಲ್ಲ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲ ಸ್ಟಾಫ್ ಮ್ಯಾನೇಜ್ಮೆಂಟ್ ಅವರಿಗೆಲ್ಲರಿಗೆ ನಾನು ಶುಭವನ್ನು ಹಾರೈಸಿ. ಇದೇ ವೇಳೆ ಕೆಎಎಂಸಿ ಆಡಳಿತಾಧಿಕಾರಿ ಯುಕೆ ಖಾಲಿದ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಉರ್ವ ಮಾರಿಯಮ್ಮ ದೇವಸ್ಥಾನದ ಮುಖ್ಯಸ್ಥರಾದ ಹರಿಶ್ಚಂದ್ರ ಕರ್ಕೇರ, ಸೈಂಟ್ ಡೊಮಿನಿಕ್ ಚರ್ಚ್ ಅಶೋಕ್ ನಗರ ಇದರ ಧರ್ಮಗುರು ಫಾದರ್ ಫ್ರಾನ್ಸಿಸ್ ಅರಾಕಲ್, ಮಂಗಳೂರು ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಗಳಾದ ಗಣೇಶ್ ಕುಲಾಲ್, ಜಯಲಕ್ಷ್ಮಿ ವಿಶೆಟ್ಟಿ, ಎಸ್ಸಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಅಧ್ಯಕ್ಷ ಡಾ ರಜನೀಶ್ ಸೊರಕೆ, ಸ್ಥಾಪಕ ಅಧ್ಯಕ್ಷ ಡಾ ಅಮರನಾಥ್ ಸೊರಕೆ, ಕಾರ್ಯದರ್ಶಿ ಡಾ ಅಭಿನಯ್ ಸೊರಕೆ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.